ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಸಿದ್ದಾಪುರ ಗ್ರಾಮದ ಶ್ರೀ ಅಲಕೂರು ಆಂಜನೇಯ ಸ್ವಾಮಿ ದೇಗುಲ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದು, ಕಾರ್ತಿಕ ಮಾಸ ಮುಕ್ತಾಯ ಪ್ರಯುಕ್ತ ದೇಗುಲದ ಹುಂಡಿಯನ್ನು ತೆರೆಯಲಾಯಿತು. ಕಾರ್ತಿಕ ಮಾಸದಲ್ಲಿ ಭಕ್ತರು ಸಮರ್ಪಣೆ ಮಾಡಿದ ಕಾಣಿಕೆಯ ಹುಂಡಿಯಲ್ಲಿ ಸುಮಾರು 94,130 ರೂಪಾಯಿ ಸಂಗ್ರಹವಾಗಿದೆ ಎಂದು ಉಪ ತಹಶೀಲ್ದಾರ್ ಕಿರಣ್ ಕುಮಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಮ್ಜದ್ ಖಾನ್, ರಘುವೀರ್, ಅಂಜನ್ ಮೂರ್ತಿ, ಪುನೀತ್ ಕುಮಾರ್ ಹಾಗೂ ಗ್ರಾಮ ಸಹಾಯಕರು, ದೇವಸ್ಥಾನ ಸಮಿತಿಯ ಸದಸ್ಯರು ಇದ್ದರು. ವರದಿ ನಂದೀಶ್ ನಾಯ್ಕ.